ಮಂಗಳೂರಿನಲ್ಲಿ ಸುಸಜ್ಜಿತ ಫುಟ್ಬಾಲ್ ಕೋರ್ಟ್ ನಿರ್ಮಿಸಬೇಕೆಂಬ ದಶಕದ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದೆ. ಆಸ್ಟ್ರೋಟರ್ಫ್ ಕೋರ್ಟ್ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಮಂಗಳೂರು ಪಾಲಿಕೆ ವ್ಯಾಪ್ತಿಯಲ್ಲಿರುವ ನೆಹರು ಮೈದಾನದ ಫುಟ್ಬಾಲ್ ಮೈದಾನವನ್ನು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟರ್ಫ್ ಅಳವಡಿಕೆ ಕಾರ್ಯ ನಡೆಸಲಾಗ್ತಾ ಇದೆ. ಶೀಘ್ರದಲ್ಲೇ ಫುಟ್ಬಾಲ್ ಆಟಗಾರರಿಗೆ ಟರ್ಫ್ ಕ್ರೀಡಾಂಗಣ ಕೂಡ ಲಭ್ಯವಾಗಲಿದೆ. ಫುಟ್ಬಾಲ್ನ ಹೆಚ್ಚಿನ ಎಲ್ಲಾ ಪಂದ್ಯಾಟಗಳು ನಡೆಯುವ ಕ್ರೀಡಾಂಗಣಗಳು ಆಸ್ಟ್ರೋಟರ್ಫ್ನಿಂದ ನಿರ್ಮಿಸಲಾಗಿರುತ್ತವೆ. ಮಂಗಳೂರಿನಲ್ಲಿ ಸಾರ್ವಜನಿಕವಾಗಿ ಬಳಸಬಹುದಾದ ಆಸ್ಟ್ರೋಟರ್ಫ್ ಮೈದಾನ ಇಲ್ಲದೇ ಇರುವ ಕಾರಣದಿಂದ ನೆಹರು ಮೈದಾನದ ಬಳಿ ಇರುವ ಫುಟ್ಬಾಲ್ ಕ್ರೀಡಾಂಗಣವನ್ನು ಟರ್ಫ್ ಕೋರ್ಟ್ ಆಗಿ ಅಭಿವೃದ್ಧಿಪಡಿಸಲಾಗಿದೆ. ಸರಿಸುಮಾರು 90,000 ಚದರ ಅಡಿ ವಿಸ್ತೀರ್ಣದಲ್ಲಿ ಮೈದಾನಕ್ಕೆ ಆಸ್ಟ್ರೋಟರ್ಫ್ ಅಳವಡಿಕೆ ಕಾರ್ಯ ಪ್ರಗತಿಯಲ್ಲಿದೆ. ಆಸ್ಟ್ರೋಟರ್ಫ್ ಅಳವಡಿಕೆ ವೇಳೆ ಮೈದಾನದ ನಿರ್ವಹಣೆಯ ಕೆಲಸ ಕಾರ್ಯಗಳನ್ನು ನಡೆಸಲಾಗುತ್ತದೆ. ಆ ಕೆಲಸ ಕಾರ್ಯಗಳು ಪೂರ್ಣಗೊಂಡ ಬಳಿಕವೇ ಟರ್ಫ್ ಅಳವಡಿಸಲಾಗುತ್ತದೆ. ಈಗಾಗಲೇ ಕ್ರೀಡಾಂಗಣ ಸಮತಟ್ಟುಗೊಳಿಸುವ ಕೆಲಸವನ್ನ ಮುಗಿಸಲಾಗಿದೆ. ಮಳೆ ನೀರು ಸಮರ್ಪಕವಾಗಿ ಹರಿಯಲು ಒಳಚರಂಡಿ ವ್ಯವಸ್ಥೆ ಮಾಡಲಾಗಿದೆ. ಮೈದಾನದ ಸುತ್ತ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಒಂದು ಇತಿಹಾಸ ಪ್ರಸಿದ್ಧ ಆಗಿರುವಂಥ ಒಂದು ನೆಹರು ಮೈದಾನ ಫುಟ್ಬಾಲ್ ಕ್ರೀಡಾಂಗಣ ಅಭಿವೃದ್ಧಿ ಆಗ್ತಾ ಉಂಟು. ಸ್ಮಾರ್ಟ್ ಸಿಟಿ ಅವರು ಇದನ್ನು ಆಯೋಜಿಸ್ತಾ ಇದ್ದಾರೆ. ನೋಡಿ, ಈಗ ಇದು ಸುಮಾರು 3 ತಿಂಗಳಾಯಿತು ಈ ಕೆಲಸ ಪ್ರಾರಂಭವಾಗಿ. ಇದು ಸ್ಮಾರ್ಟ್ ಸಿಟಿ ಅವರ ಪ್ರಾಜೆಕ್ಟ್. ಇದು ನಾವು ಅವರ ಹತ್ರ ಬೇಡಿಕೆ ಇಟ್ಟಾಗ ಅದು ನಮಗೆ ಅವರು ಅದನ್ನು ಅನುಮೋದನೆ ಮಾಡಿ ಅದಕ್ಕೆ ನಮ್ಮ ಇಲ್ಲಿಯ ಸಂಸದರು ಶಾಸಕರು ನಮ್ಮ MLC ಅವರು ಸ್ಪೀಕರ್ ಅವರು ಎಲ್ಲರ ಸಹಕಾರ ಇದೆ. ನಾವು ಅವರಿಗೆ ಪ್ರಥಮವಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇವೆ. ಯಾಕೆಂದರೆ ಈ ಮೈದಾನಕ್ಕೆ ಒಂದು ಇತಿಹಾಸ ಇದೆ. ಸುಮಾರು 150 ವರ್ಷದ ಇತಿಹಾಸ ಇರುವಂಥ ಈ ಫುಟ್ಬಾಲ್ ಕ್ರೀಡಾಂಗಣ ಬ್ರಿಟಿಷರ ಕಾಲದಿಂದಲೇ ಇಲ್ಲಿ ಫುಟ್ಬಾಲ್ ಆಡ್ತಾ ಬರ್ತಾಯಿದ್ದರು. ಈಗ ಇಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೇಕಾದಷ್ಟು ಮುಂದೆ ಕಾಲದಲ್ಲಿ ಎಲ್ಲ ಫುಟ್ಬಾಲ್ ಆಟಗಾರರು ಮಂಗಳೂರಿಂದಲೇ ಪ್ರೊಡಕ್ಟ್ ಆಗ್ತಾಯಿದ್ದರು. ಆದರೆ ಈಗ ನಮಗೆ ಒಂದು ಕ್ರೀಡಾಂಗಣದ ಕೊರತೆ ಇತ್ತು. ಅದು ಈಗ ನಮಗೆ ಕ್ರೀಡಾಂಗಣ ಆದಷ್ಟು ಬೇಗನೆ ಅದು ಆಗ್ತಾ ಬರ್ತಾಯಿದೆ. ಸಾಮಾನ್ಯ ಕ್ರೀಡಾಂಗಣ ಹಾಗೂ ಆಸ್ಟ್ರೋಟರ್ಫ್ ಕ್ರೀಡಾಂಗಣದಲ್ಲಿ ನಡೆಯುವ ಸ್ಪರ್ಧೆಯಲ್ಲಿ ವ್ಯತ್ಯಾಸವಿದೆ. ಸಾಮಾನ್ಯ ಕ್ರೀಡಾಂಗಣದಲ್ಲಿ ತರಬೇತಿ ಪಡೆದವರಿಗೆ ಟರ್ಫ್ ಕೋರ್ಟ್ನಲ್ಲಿ ಆಟವಾಡಲು ಸಾಧ್ಯವಿಲ್ಲ. ಟರ್ಫ್ ಕೋರ್ಟ್ನಲ್ಲಿ ಅಭ್ಯಾಸ ಮಾಡಿ ಆಟವಾಡಿದ ಅನುಭವವಿಲ್ಲದವರಿಗೆ ವಿವಿಧ ಸ್ಪರ್ಧೆಗೆ ಆಯ್ಕೆ ವೇಳೆ ಹಿನ್ನಡೆಯಾಗುತ್ತದೆ. ಟರ್ಫ್ನಲ್ಲಿ ಚೆಂಡಿನ ವೇಗ ಹೆಚ್ಚಿರುತ್ತದೆ. ಇದರಿಂದಾಗಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವವರು ಟರ್ಫ್ ಕೋರ್ಟ್ನಲ್ಲಿ ತರಬೇತಿ ಪಡೆದಿರಬೇಕಾಗುತ್ತದೆ. ಇಂತಹ ಮೈದಾನದಲ್ಲಿ ಸಾಮಾನ್ಯವಾಗಿ ಗಾಯಗಳಾಗುವ ಅಪಾಯ ಕಡಿಮೆ. ಇದೆಲ್ಲ ರಿನೋವೇಷನ್ ಆಗ್ತಾ ಉಂಟು. ಮುಂದಕ್ಕೆ ಆದಷ್ಟು ಒಂದು ಸರಿ ಗ್ರೌಂಡ್ ಆಗಲಿ ಅಂತ ನಮ್ಮ ಫಸ್ಟ್ ಪ್ರಿಫರೆನ್ಸ್. ಇನ್ನು ಮುಂದಕ್ಕೆ ಬೇಕಾದಷ್ಟು ಕೆಲಸಗಳು ಆಗಲಿಕ್ಕೆ ಉಂಟು ಗ್ರೌಂಡದು. ಸೊ ಅದು ಕ್ಷಣಿಗೆ ಬೇಕಾದ ವ್ಯವಸ್ಥೆ ಮಾಡ್ತೇವೆ. ಇಲ್ಲಿ ಸರೌಂಡಲ್ಲಿ ಜಾಗ ಉಂಟು ಕೂತ್ಕೊಳ್ಳುವಂಥದ್ದು. ಇದರ ಕೆಲಸ ಆಗ್ತಾ ಉಂಟು. ಇದೆಲ್ಲ ಸ್ಮಾರ್ಟ್ ಸಿಟಿ ಅವರಿಂದಲೇ ಕೆಲಸ ಆಗ್ತಾ ಉಂಟು. ಇಲ್ಲಿದು ಪ್ರಥಮ ಕ್ರೀಡಾಗಿ ಫುಟ್ಬಾಲ್ ಇದ್ದದ್ದು. ಇಲ್ಲಿ ಬೇಕಾದಷ್ಟು ಹುಡುಗರು ನಮ್ಮ ಎಲೆ ಕಾಲದಲ್ಲಿ ನಾವು ಇಲ್ಲಿಯೇ ನಮ್ಮ ಮೈದಾನವೇ ನಮಗೆ ಆಸರೆ ಆಗಿತ್ತು. ನಾವು ಇಲ್ಲಿ ಚಿಕ್ಕದಿಂದಲೇ ಬಂದು ಆಡ್ತಾ ಇದ್ದೆವು ಸುಮಾರು. ಯಾಕೆಂದರೆ ನಮ್ಮ ನೋಂದಾಯಿತ ತಂಡ ಇದೆ, 23 ತಂಡಗಳಿದೆ ನಮ್ಮಲ್ಲಿ ಕ್ಲಬ್ಗಳು. ಅದು ವರ್ಷ ನಾವು ಆ ಲೀಗ್ ಮ್ಯಾಚ್ ಮಾಡ್ತಲೇ ಇರಬೇಕು. ಆದ್ದರಿಂದ ನಮಗೆ ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆ ನೋಂದಣಿ ಸಿಗ್ತಾ ಉಂಟು. ಸೊ ಆ ಮ್ಯಾಚ್ ಸಹ ನಾವು ಮಾಡ್ತಾ ಇರಬೇಕು. ಅದರಿಂದ ಕ್ಲಬ್ಗಳಿದೆ. ಆ ಕ್ಲಬ್ ಒಟ್ಟಿಗೆ ಕೂಡಿ ಡಿಸ್ಟ್ರಿಕ್ಟ್ ಫುಟ್ಬಾಲ್ ಅಸೋಸಿಯೇಷನ್ ಆಗ್ತಿದೆ. ಮಂಗಳೂರಿನ ಫುಟ್ಬಾಲ್ ಮೈದಾನಕ್ಕೆ ತೈವಾನ್ನಿಂದ ಗುಣಮಟ್ಟದ ಆಸ್ಟ್ರೋಟರ್ಫ್ ಆಮದು ಮಾಡಲಾಗಿದೆ. ನುರಿತ ಸಂಸ್ಥೆಗಳ ಮೂಲಕ ಟರ್ಫ್ ಅಳವಡಿಕೆ ಕಾರ್ಯ ನಡೆಯಲಿದೆ. ಫುಟ್ಬಾಲ್ ಅಸೋಸಿಯೇಷನ್ನಿಂದ ಅನುಮೋದಿಸಲ್ಪಟ್ಟ ಏಜೆನ್ಸಿಗಳಿಂದಲೇ ಟರ್ಫ್ ಅಳವಡಿಕೆ ಕಾರ್ಯ ನಡೆಯಲಿದೆ. ಗುಣಮಟ್ಟ ಕಾಯ್ದುಕೊಳ್ಳಲು ಅಧಿಕೃತ ಏಜೆನ್ಸಿ ಮೂಲಕವೇ ಟರ್ಫ್ ಅಳವಡಿಸಲಾಗುತ್ತದೆ. ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಕ್ಕೆ ಮಂಗಳೂರಿನಲ್ಲಿ ಕ್ರೀಡಾಂಗಣ ಲಭ್ಯವಾಗುತ್ತಿರುವುದು ಸಂತಸದ ವಿಚಾರ. ರವೀಶ್ ಮಾಣಿಲ, ನಮ್ಮ ಕುಡ್ಲ 24/7 ಮಂಗಳೂರು.